ಕ್ಷೇತ್ರಾಧಿದೇವರಾದಂಥ ಶ್ರೀ ವಿಠೋಬ ರುಕ್ಮಾಯಿ ದೇವರ ಪಾವನ ಚರಣಾಮೃತಗಳಿಗೆ ಶಿರಭಾಗಿ ನಮಿಸುತ್ತಾ ಇಲ್ಲಿರ್ತಕ್ಕಂಥ ಎಲ್ಲ ಭಗವದ್ಭಕ್ತರಿಗೆ ಸಂಗೀತ ಪ್ರೇಮಿಗಳಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿಕೊಂಡು ಈಗಾಗಲೇ ಸಮಯ ಸಾಕಷ್ಟು ಕಳೆದಿದೆ. ಕಾರ್ಯಕ್ರಮವನ್ನು ನೇರವಾಗಿ ಆರಂಭಿಸ್ತಾ ಇದ್ದೇವೆ. ಜಗದೀಶ್ ಆಚಾರ್ಯ ಅವರ ಕಂಠಸಿರಿಯಲ್ಲಿ ಭಕ್ತಿ ಸಂಗೀತದ ಸ್ವರ ಮಾಧುರ್ಯದ ಸವಿಗಾನವನ್ನ ಕೇಳೋದಕ್ಕೆ ತಾವೆಲ್ಲ ಕಾತರದಿಂದ ಕಾಯ್ತಾ ಇದ್ರಿ. ಕಾರ್ಯಕ್ರಮದ ಮೊದಲ ಹಾಡು ಸನಾತನ ಧರ್ಮ ಪರಂಪರೆಯಲ್ಲಿ ಬೆಳಗಿ ಬಂದ ಭವ್ಯ ಭಾರತದ ನಾವೆಲ್ಲರೂ ಕೂಡ ಯಾವುದೇ ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ವಕ್ರತುಂಡ ವಿನಾಯಕನ ಆಶೀರ್ವಾದವನ್ನ ಬೇಡಿಕೊಳ್ಳುವ ಪರಂಪರೆಯೊಂದಿಗೆ ಮೊದಲ ಹಾಡು ದಾಸಶ್ರೇಷ್ಠರಾದಂಥ ಪುರಂದರದಾಸರ ರಚನೆಯ ಸುಂದರವಾದಂಥ ಒಂದು ಕೀರ್ತನೆಯೊಂದಿಗೆ ಕಾರ್ಯಕ್ರಮದ ಆರಂಭವನ್ನ ಕಾಣ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮ ನೇರ ಪ್ರಸಾರದ ಮೂಲಕ ಚಾನಲ್ 9 ಮೂಲಕ ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ತುಳುನಾಡ ಗಾನಗಂಧರ್ವ ಸ್ವರ ಸಾಮ್ರಾಟ ಆರ್ಯಭಟ ಇಂಟರ್ನ್ಯಾಷನಲ್ ಅವಾರ್ಡಿ ಜಗದೀಶ್ ಪುತ್ತೂರು ಮೊದಲ ಗೀತೆಯೊಂದಿಗೆ ತಮ್ಮೆಲ್ಲರ ಮುಂದೆ. ಗಜಾನನಂ ಭೂತಗಣಾದಿಸೇವಿತಂ ಕಪಿತಜಂಬೂಫಲಸಾರ ಭಕ್ಷಿಣಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜೋ ನಮಾಮಿ
ಶರಣು ವಿನಕನೇ ಕನಕರೂಪನೇ ಸ್ವಾಮಿನಿ ಸಂಗದೂರನೇ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಶೇಷಭೂಷಣ ಶೇಷ ವಿಘ್ನ ವಿನಾಯಕ ಮೂಷಿಕಾಸನ ಶೇಷಭೂಷಣ ಶೇಷ ವಿಘ್ನ ವಿನಾಯಕ ದಾಸ ಪುರಂದರ ವಿಘ್ನಲೇಶನ ಈಶ ಗುಣಗಳ ಹೊಗಳುವೆ ದಾಸ ಪುರಂದರ ವಿಘ್ನಲೇಶನ ಈಶ ಗುಣಗಳ ಹೊಗಳುವೆ ಶರಣು ವಿನಕನೇ ಕನಕರೂಪನೇ ಸ್ವಾಮಿನಿ ಸಂಗದೂರನೇ ಶರಣು ವಿನಕನೇ ಕನಕರೂಪನೇ ಸ್ವಾಮಿನಿ ಸಂಗದೂರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ವಿನಕನೇ ಕನಕರೂಪನೇ ಸ್ವಾಮಿನಿ ಸಂಗದೂರನೇ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಧನ್ಯವಾದಗಳು. ಸರ್ವ ವಿಘ್ನಗಳನ್ನು ನಿವಾರಿಸುವಂತಹ ಶ್ರದ್ಧೆಯಿಂದ ಬೇಡಿದ ಭಕ್ತರಿಗೆ ಧರ್ಮ ಮಾರ್ಗದಲ್ಲಿ ನಡೆದ ಸರ್ವರ ಅಭೀಷ್ಟಗಳನ್ನು ನೆರವೇರಿಸುವ ವಿಘ್ನೇಶ್ವರ ಸರ್ವರಿಗೂ ಸುಖ ಸಂತೋಷ ಸನ್ಮಂಗಳ ಸದ್ಬುದ್ಧಿ ಒಳ್ಳೆಯ ಸಂಸ್ಕೃತಿ ಹಾಗೆ ಸಂಸ್ಕಾರವನ್ನು ಸದಾಕಾಲ ನೀಡಲಿ ಅನ್ನುವ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ವರ್ಷದಿಂದ ಹಿಡಿದು ಇವತ್ತಿನವರೆಗೆ 75 ವರ್ಷಗಳ ಸಾರ್ಥಕ ಸಂಭ್ರಮದಲ್ಲಿ ಸನಾತನ ಹಿಂದೂ ಪರಂಪರೆಯನ್ನು ಬೆಳಗಿಸ್ತಾ ಇರುವಂತಹ ಈ ವಿಠೋಬಾ ಮಂದಿರ ಜೊತೆಗೆ ನನ್ನ ಹೆಸರು RJ ಪ್ರಸನ್ನ ಅಂತ 93.5 ರೆಡ್ FM ಅಲ್ಲಿ ರೇಡಿಯೋ ಜಾಕಿ ರೇಡಿಯೋದಲ್ಲಿ ನನ್ನ ವಾಯ್ಸನ್ನು ನೀವು ಕೇಳಿರಬಹುದು. ಅದರಲ್ಲೂ ಕೂಡ ಈ ತೊಕ್ಕೊಟ್ಟು ಅಂತ ಹೇಳಿದಾಗ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕಂತ ಹೇಳಿದರೆ ಇವತ್ತಿಗೂ ಕೂಡ ಈ ಭಜನೆಯನ್ನು ಅಥವಾ ಧರ್ಮ ಶಿಕ್ಷಣವನ್ನು ಸಂಸ್ಕಾರದ ಶಿಕ್ಷಣವನ್ನು ನೀಡುವಂಥ ಒಂದು ಪರಂಪರೆಯನ್ನು ಉಳಿಸಿ ಬೆಳೆಸ್ತಾ ಎಷ್ಟೋ ಮಕ್ಕಳು ಭಜನೆಯನ್ನು ಮಾಡುವಂಥದ್ದು ಅಥವಾ ಬೇರೆ ಬೇರೆ ಕಡೆಗಳಿಗೆ ಇಲ್ಲಿಂದ ಹೋಗಿ ಭಜನೆಯನ್ನು ನಡೆಸಿಕೊಡುವಂಥದ್ದನ್ನೆಲ್ಲ ಕಂಡಾಗ ಬಹುಶಃ ಇಂತಹ ಒಂದು ಪರಂಪರೆಯನ್ನು ನೀವೆಲ್ಲ ಉಳಿಸಿ ಬೆಳೆಸ್ತಾ ಇದ್ದೀರಿ. ಅಮೃತ ಮಹೋತ್ಸವದ ಸಂಭ್ರಮಾಚರಣೆ ಶತಮಾನದ ಸಡಗರವನ್ನು ಕೂಡ ಕಾಣಲಿ ಅನ್ನುವಂಥ ಒಂದು ಹಾರೈಕೆಯನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಪರ್ಫಾರ್ಮೆನ್ಸ್ ಅಂತ ನಾವು ಬರ್ತಾ ಇದ್ದೇವೆ. ಇತ್ತೀಚಿನ ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಕಳೆದು ಹೋಗ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಭಕ್ತಿಗೀತೆಗಳನ್ನು ದೇಶ ಭಾಷೆಗಳ ಗಡಿಯನ್ನು ದಾಟಿಸಿ ಜನಮಾನಸ ಇಷ್ಟಪಡುವ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಡಿವೋಷನಲ್ ಸಾಂಗ್ಸ್ ಕೂಡ ವೈರಲ್ ಆಗುವ ಹಾಗೆ ಮಾಡಿದಂಥ ಏಕೈಕ ಗಾಯಕ ಅಂತ ಇದ್ದರೆ ಅವರು ನಮ್ಮ ತುಳುನಾಡ ಗಾನಗಂಧರ್ವ ಜಗದೀಶ್ ಆಚಾರ್ಯ ಪುತ್ತೂರು. ಈ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ನಿಮ್ಮೆಲ್ಲರ ಕಣ್ಮನಗಳ ಸಾಕ್ಷಿಯಾಗಿ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡುತ್ತಿದ್ದಾರೆ. ಕಾರ್ಯಕ್ರಮದ ಮುಂದಿನ ಹಾಡು ಎಲ್ಲೇ ಅವ್ರ ಕಾರ್ಯಕ್ರಮ ಕೊಡಲಿ ವೇದಿಕೆಯಿಂದ ಕೆಳಗಿಳಿಯುವ ಮೊದಲು ಆ ಒಂದು ಹಾಡನ್ನು ಎಲ್ಲರೂ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಹಾಡಿಸ್ತಾರೆ. ಅಂತಹ ಒಂದು ಗೀತೆ
ಸಂಪತ್ತಿನ ಅಧಿದೇವಿ, ಸಪ್ತಗಿರಿ ವಾಸನ ಹೃದಯ ಸಿಂಹಾಸನದ ಅಧಿವಾಸಿನಿ ತಾಯಿ ಮಹಾಲಕ್ಷ್ಮಿಯ ಕುರಿತಾಗಿ ಪುರಂದರದಾಸರು ರಚನೆಯನ್ನು ಮಾಡಿದಂತಹ ಗೀತೆ ಮರಳು ಮಾಯಲ್ಲೇ ಮಾಯಾದೇವಿ ಅನ್ನುವಂಥ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಜಗದೀಶ್ ಆಚಾರ್ಯ ಅವರ ಕಂಠಸಿರಿಯ ಮೂಲಕ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಛಲವು ಜಾಣತನದಿ ಮರುಳು ಮಾಡಿಕೊಂಡೆಯ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ತಂದೆ
ಹರಿಯು ನಿನ್ನ ಬಿಡದಿ ಬಂದೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಅಮ್ಮ ಸಂಪತ್ತಿನ ಆದಿದೇವಿ ಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಬೇಕಾದಷ್ಟು ಸಂಪತ್ತನ್ನು ಕೊಡಲಿ, ಕೊಟ್ಟದನ್ನು ಒಳ್ಳೆಯ ಕೆಲಸಗಳಿಗೆ ಖರ್ಚು ಮಾಡುವಂಥ ಒಳ್ಳೆಯ ಮನಸ್ಸನ್ನು ಕೂಡ ಕೊಡಲಿ ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನೀಡ್ತಾ ಇರುವಂಥ ABC ಈ ಸಂಸ್ಥೆಗೆ ನಮ್ಮ ಜಗದೀಶ್ ಆಚಾರ್ಯ ಮತ್ತು ತಂಡದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಕಾರ್ಯಕ್ರಮದ ಮುಂದಿನ ಹಾಡಿಗೆ ನಾವು ಹೋಗ್ಲಿಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ ಇದೆ. ಅಂದರೆ ಒಂದಷ್ಟು ಜನ ಗಣ್ಯರಿಗೆ ಸನ್ಮಾನ 2-3 ನಿಮಿಷದಲ್ಲಿ ಮುಗಿಯುತ್ತೆ. ಆ ನಂತರ ನಾವು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದ್ದೇವೆ. ಬಹಳಷ್ಟು ಖ್ಯಾತ ಒಬ್ಬ ಆರ್ಟಿಸ್ಟ್ ಆಗಿದ್ದು, ತೊಕ್ಕೊಟ್ಟು ಹಾಗೂ ಕೇರಳ ಪರಿಸರದಲ್ಲಿ ಬಹಳಷ್ಟು ಆರ್ಟ್ ವರ್ಕ್ಗಳನ್ನು ಮಾಡಿರುತ್ತಾರೆ. ಮಹೇಶ್ ಬಾಯಾರ್ ಇವರು ABC ತೊಕ್ಕೊಟ್ಟು ಇದರ ಹಲವಾರು ವರ್ಷಗಳಿಂದ ತೊಕ್ಕೊಟ್ಟು ಮೊಸರು ಕುಡಿಕೆಗೆ ಒಂದು ಆಕರ್ಷಕ ಟ್ಯಾಬ್ಲೋ ಯಾರ್ದು ಅಂತ ಹೇಳಿದ್ರೆ ಅದು ABC ತೊಕ್ಕೊಟ್ಟು. ಅದರ ನಿರ್ಮಾಣಕರ್ತ ಯಾರು ಹೇಳಿದ್ರೆ ಅದು ಮಹೇಶ್ ಬಾಯಾರ್. ಅದೇ ರೀತಿಯಾಗಿ ನಮ್ಮ ವಿಠೋಬ ರುಕ್ಮಾಯಿ ಮಂದಿರದ ಒಳಗಡೆ ನೀವು ಕಂಡಂತಹ ಮೀರಾಬಾಯಿ, ಅದೇ ರೀತಿಯಾಗಿ ಪುರಂದರದಾಸರು, ಕನಕದಾಸರು ಇವರೆಲ್ಲರ ಮೂರ್ತಿಗಳನ್ನ ಸಿದ್ಧಪಡಿಸಿದಂತ ಏಕೈಕ ವ್ಯಕ್ತಿ ಯಾರಂತ ಕೇಳಿದ್ರೆ ಅದು ಮಹೇಶ್ ಬಾಯಾರ್. ಇವರಿಗೆ ನಮ್ಮ ABC ತೊಕ್ಕೊಟ್ಟು ಪರವಾಗಿ ಗೌರವವನ್ನು ಸಾಧಿಸುವಂತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದೇ ರೀತಿ ತಾವು ಆಗಮಿಸುವಂತಹ ದಾರಿಯಲ್ಲಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನ ನೀವು ಕಂಡಿರಬಹುದು. ಅದರ ಸೃಷ್ಟಿಕರ್ತ ಕೂಡ ಈತನೇ ಆಗಿರ್ತಾರೆ, ಮಹೇಶ್ ಬಾಯಾರ್. ಜೋರಾದ ಚಪ್ಪಾಳೆ ಮೂಲಕ ಇವರಿಗೆ ಧನ್ಯತೆಯನ್ನ ಸಲ್ಲಿಸಬೇಕು. ಅದೇ ರೀತಿಯಾಗಿ ಮುಂದಕ್ಕೆ ನಾವು ಕರೆಯಲಿರುವಂತಹ 2 ಹೆಸರುಗಳು ನಮ್ಮ ವಿಠೋಬ ರುಕುಮಾಯಿ ಮಂದಿರ ಯಾವಾಗ ನಿರ್ಮಾಣದ ಪ್ರಾರಂಭದ ದಿನದಿಂದಲೂ ಕೂಡ ಮುಕ್ತಾಯದ ದಿನಗಳವರೆಗೂ ಹಿರಿಯರೊಂದಿಗೆ, ಕಿರಿಯರೊಂದಿಗೆ, ಊರವರೊಂದಿಗೆ ಎಲ್ಲರೊಂದಿಗೆ ಸೇರಿಕೊಂಡು ಒಂದು ಮಂದಿರ ನಿರ್ಮಾಣ ಆಗಬೇಕಿದ್ರೆ ಪ್ರಮುಖ ಕೊಂಡಿಯ ರೀತಿಯಲ್ಲಿ ಕೆಲಸವನ್ನ ಮಾಡಿದಂತ 2 ವ್ಯಕ್ತಿಗಳನ್ನ ಗುರುತಿಸಿ ಇವತ್ತು ಅವರಿಗೆ ಗೌರವ ಸಲ್ಲಿಸುವಂತ ಕೆಲಸವನ್ನ ABC ತೊಕ್ಕೊಟ್ಟು ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ಮನೋಜ್ ಕುಮಾರ್ ರೈ, ಅದೇ ರೀತಿಯಾಗಿ ಪ್ರದೀಪ್ ಭಟ್ನಗರ ಇರುವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಪ್ರದೀಪ್ ಭಟ್ನಗರ ಹಾಗೂ ಮನೋಜ್ ಇವರು ಪ್ರತಿದಿನ ಬೆಳಿಗ್ಗೆ ಬಂದು ನೀರನ್ನು ಹಿಡಿಯುವುದರಿಂದ ಒಂದು ಸಿಮೆಂಟ್ ಎತ್ತುವ ಕೆಲಸವನ್ನ ಕೂಡ ಮಾಡಿ ನಮ್ಮ ಮಂದಿರ, ನಮ್ಮ ಮನೆಯ ಕೆಲಸ ಎನ್ನುವ ರೀತಿಯಲ್ಲಿ ಕೆಲಸವನ್ನ ಮಾಡಿ ಮಂದಿರದ ನಿರ್ಮಾಣದಲ್ಲಿ 100ಕ್ಕೆ 100 ಪ್ರಯತ್ನವನ್ನ ಪಟ್ಟಿದ್ದಾರೆ. ಇವರಿಗೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂತಹ ಇಬ್ಬರನ್ನ ಗೌರವಿಸುವ ಸಮಯ. ABC ತೊಕ್ಕೊಟ್ಟು ಇದರ ಪರವಾಗಿ
ಭೂಮಿಗಳ ಅಲೆದಂತ ಪಾದ ಆಳಿಂಗನ ಶಿರಲಿ ಕುಣಿದಾಡಿದ ಪಾದ ಆಕಾಶ ಭೂಮಿಗಳ ಅಲೆದಂತ ಪಾದ ಆಳಿಂಗನ ಶಿರಲಿ ಕುಣಿದಾಡಿದ ಪಾದ ಅವನಲ್ಲಿ ಕಲ್ಯಾಣ ಉಳಿಸದಿಗೆ ಜೀವವ ತಂದ ಕಾನನಲ್ಲಿ ಕಲ್ಯಾಣ ಉಳಿಸದಿಗೆ ಜೀವವ ತಂದ ಪಾವನ ಶ್ರೀ ಪಾದವರಂತೀರಯ್ಯ ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಓ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಹಕುತರಿಗೆ ಮುಕುತಿಯನ್ನು ಕೊಡುವಂತ ಪಾದ ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಹಕುತರಿಗೆ ಮುಕುತಿಯನ್ನು ಕೊಡುವಂತ ಪಾದ ಪಾಪವನ್ನು ಕಳೆವಂತ ಸುರಗಂಗೆ ಜನ್ಮಿಸಿದಂತ ಪಾಪವನ್ನು ಕಳೆವಂತ ಸುರಗಂಗೆ ಜನ್ಮಿಸಿದಂತ ರಂಗನ ಶ್ರೀ ಪಾದವರಂತೀರಯ್ಯ ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ನಿನ್ನೆ ಪಾವನ ಪಾದಗಳ ಮಹಿಮೆಯ ಬಣ್ಣಿಸಿ ಮಾತುಗಳ ಹಾಡೆನು ತಂದೆ ವಿಠಲ ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಓ ಪಾಂಡುರಂಗ ಪ್ರಭು ವಿಠಲ ಪ್ರಭು ವಿಠಲ ಪ್ರಭು ವಿಠಲ ಪ್ರಭು ವಿಠಲ ಪ್ರಭು ವಿಠಲ ಪ್ರಭು ರಾಯೆಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯೆಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯುವ ಮಂತ್ರ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ರಮಣೀಯ ನಾಮ ರಘುರಾಮ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ ತಿಲಕನ ಚರಣ ಕೆರಗೆ ಪುನೀತರ
ಕಾಯಗಳ ಪವಿತ್ರ ಮಾಡೋ ಪರಿಯ ಭಕ್ತವರ ಹನುಮಂತ ನೋಡುವ ತಾಪಲ್ಲ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ. ಶಂಖ ಚಕ್ರಧರ ವಿಷ್ಣು ಮುಕುಂದ. ರಾಮ 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 ರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ. ರಾಮ ಮಂತ್ರವಾ ಜಪಿಸಿ ಪಾಪವ ಕಳಿಯೋಣ. ರಾಮ ಮಂತ್ರವಾ ಜಪಿಸಿ ಪಾಪವ ಕಳಿಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಪದ್ಯ ಆಗ್ಲಿಲ್ಲ, ನೀವು ಕೂಡ ಹಾಡ್ಬೇಕು ಎಲ್ಲ ಕಡೆ. ಶ್ರೀರಾಮ ಶ್ರೀರಾಮ ಬೋಲೋ ಭಾರತ್ ಮಾತಾ ಕಿ. ಅಷ್ಟೇ ಜೋರಾಗಿ ಬರಲಿ. ಶ್ರೀರಾಮ ಅಗಣಿತ ಗುಣಗಣ ಕೇಳುದಿಲ್ಲ. ಅಗಣಿತ ಗುಣಗಣ ಆಶ್ರಿತ ವತ್ಸಲ ದೀನ ದಯಾಳು ಹರಿ ಸರ್ವೋತ್ತಮ. ಎರಡೂ ಕೈಗಳನ್ನು ಮೇಲೆ ಎತ್ತಿಕೊಂಡು ಹಾಡುವ. ಅಲ್ಲ ಜಗದೀಶ್, ಬರೀ ಗಂಡಸರ ವಾಯ್ಸ್ ಮಾತ್ರ ಕೇಳ್ತಿದೆ, ಹೆಂಗಸರು ಯಾರು ಬಾಯಿ ಓಪನ್ ಮಾಡ್ತಿಲ್ಲ. ಮೋಸ್ಟ್ಲಿ ಈ ಯೂಶ್ವಲಿ ಎಂತ ಆಗುತ್ತೆ ಅಂದರೆ, ಈ ಗಂಡನ ಹೆಸರು ಮದುವೆ ಆದವರು ಹೇಳುವುದಿಲ್ಲ. ಇಲ್ಲಿ ತುಂಬ ಜನರ ಶ್ರೀರಾಮ ಅಂತ ಯಾರು ಇಲ್ಲ ಅಲ್ಲ, ಇದ್ರು ದೇವರು ಅಂತ ಅಂದ್ಕೊಂಡು ಹೇಳ್ಬೋದು. ಅದೆಲ್ಲ ಹಳೆಯ ಕಾಲದಲ್ಲಿ. ಗಂಡನನ್ನು ಕೂಡ ದೇವರಂತೆ ನಾವು ಭಾವಿಸ್ತೇವೆ. ಅಂದ್ರೆ ಭಾವಿಸೋದು ಮಾತ್ರ, ಅದು ಕಾರ್ಯರೂಪದಲ್ಲಿ ಇರಬೇಕು. ಅಗಣಿತ ಗುಣಗಣ ಆಶ್ರಿತ ವತ್ಸಲ. ಎರಡೂ ಕೈಗಳನ್ನು ಮೇಲೆತ್ತಿಕೊಂಡು ಹಾಡುವ. ಎರಡೂ ಕೈಗಳನ್ನು ಮೇಲೆತ್ತಿಕೊಂಡು ಹಾಡಿದರೆ ಪಾಂಡುರಂಗನ ಪಾದ ಮುಟ್ಟಿದಾಗ. ಅಗಣಿತ ಗುಣಗಣ ಆಶ್ರಿತ ವತ್ಸಲ ದೀನ ದಯಾಳು ಹರಿ ಸರ್ವೋತ್ತಮ. ಅಗಣಿತ ಗುಣಗಣ ದೀನ ದಯಾಳು ಅಗಣಿತ ಗುಣಗಣ ದೀನ ದಯಾಳು ಆಶ್ರಿತ ವತ್ಸಲ ಹರಿ ಸರ್ವೋತ್ತಮ. ದಶಮುಖ ಮಗನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು. ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ. ರಾಮ ಮಂತ್ರವಾ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಜೈ ಶ್ರೀರಾಮ್ 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 ಜೈ रामचंद्र प्रभु की बोलो पवनपुत्र हनुमान की, बोलो श्री रामचंद्र प्रभुपाद की, बोलो भारत माता की.
ಕಲಿತಿಲ್ಲ ತಪ್ಪ ಹಾಡಿದರೆ ಒಪ್ಪಿರಿ ಕುಂತವರೆಲ್ಲ ನನ್ನ ಮಾಡೇ ನೀವು ಮೇಲ ದೇವರಿಂದ ಜ್ಞಾನವನ್ನು ಭಾವದೊಳಗೆ ತುಂಬಿಕೊಂಡು ದೇವರಿಂದ ಜ್ಞಾನವನ್ನು ಭಾವದೊಳಗೆ ತುಂಬಿಕೊಂಡು ಸಾಪದೊಳ್ಳು ಮಾಡುತ್ತೀನಿ ಶರಣ ದೇವರಿಂದ ಜ್ಞಾನವನ್ನು ಭಾವದೊಳಗೆ ತುಂಬಿಕೊಂಡು ಸಾಪದೊಳ್ಳು ಮಾಡುತ್ತೀವಿ ಶರಣ ಕೃಪ ಬಿಟ್ಟು ತೋರು ಬಾರಿ ತಾಯಿ ನಿನ್ನ ಚರಣ ಹಗಲು ರಾತ್ರಿ ಆಗುತ್ತೀವಿ ನಾನು ನಿನ್ನ ಶರಣಾರೆ ಗೀಯ ಗೀಯ ಗಾ ಗೀಯ 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 ಗಾ ಗೀಯ 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 ಗಾ ಗೀಯ 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 ಗಾ ಬುದ್ಧಿ ಇಲ್ಲದಾಗಿ ನಾನು ಬಿದ್ದು ಬೇಡಿಕೊಳ್ಳುವೆನು ಉದ್ಧಾರ ಮಾಡುವ ತಾಯೇ ಬುದ್ಧಿ ಇಲ್ಲದಾಗಿ ನಾನು ಬಿದ್ದು ಬೇಡಿಕೊಳ್ಳುವೆನು ಉದ್ಧಾರ ಮಾಡುವ ತಾಯೇ ಶಕ್ತಿ ದೇವಿ ನಿನ್ನ ಸೇವೆಯನ್ನು ಮಾಡುವೆನು ಶಕ್ತಿ ದೇವಿ ನಿನ್ನ ಸೇವೆಯನ್ನು ಮಾಡುವೆನು ಅಕ್ರದಿಂದ ಬಂದು ನೋಡು ನನ್ನ ಓ ತಾಯೇ ಅಕ್ರದಿಂದ ಬಂದು ನೋಡು ನನ್ನ ಓ ತಾಯೇ ಅಕ್ರದಿಂದ ಬಂದು ನೋಡು ನನ್ನ ಗಿಯ 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 ಗಾ ಗಿಯ 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 ಗಾ ಗಿಯ 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 ಗಾ ಗಿಯ 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 ಗಾ ಭಗೀರಥಿ ಬಂದು ನನ್ನ ಬಗಲನೆ ಎತ್ತಿಕೊಂಡು ಬಲವಾಗುವಾಗ ಮಾಡೋ ತಾಯೇ ಭಗೀರಥಿ ಬಂದು ನನ್ನ ಬಗಲನೆ ಎತ್ತಿಕೊಂಡು ಬಲವಾಗುವಾಗ ಮಾಡೋ ತಾಯೇ ವಿಘ್ನೇಶ್ವರಿ ನಿನ್ನ ಸೇವೆ ಛಾತ್ರದಿಂದ ಮಾಡುವೆನು ವಿಘ್ನೇಶ್ವರಿ ನಿನ್ನ ಸೇವೆಯನ್ನು ಮಾಡುವೆನು ಬಾಗಿಸಿರಗೊಂಡೆ ಕೂಗಿ ಬರಬೇಡಿ ಶಾಂಭವಿ ಲೀಲಾ ಪಾರು ಮಾಡವ್ವ ನಮ್ಮನ್ನೆಲ್ಲ ಪಾರು ಮಾಡವ್ವ ನಮ್ಮನ್ನೆಲ್ಲ ಗಿಯ 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 ಗಾ ಗಿಯ 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 ಗಾ ಗಿಯ 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 ಗಾ ಗಿಯ 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 ಗಾ ದೇವಿ ನಿನ್ನ ಜ್ಞಾನವನ್ನು ದೇವಿ ನಿನ್ನ ಧ್ಯಾನವನ್ನು ಭಾವದೊಳಗೆ ತುಂಬಿಕೊಂಡು ಭಾವದೊಳಗೆ ತುಂಬಿಕೊಂಡು ದೇವಿ ನಿನ್ನ ಜ್ಞಾನವನ್ನು ಭಾವದೊಳಗೆ ತುಂಬಿಕೊಂಡು ಸಾಪದೊಳ್ಳು ಮಾಡುತ್ತೀವಿ ಶರಣ ಕೃಪ ಬಿಟ್ಟು ತೋರು ಬಾರಿ ತಾಯಿ ನಿನ್ನ ಚರಣ ಹಗಲು ರಾತ್ರಿ ಆಲ್ಬುತ್ತೀವಿ ನಾನು ನಿನ್ನ ಶರಣ ಗೀಯ ಗೀಯ ಗಾ ಗಿಯ 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 ಗಾ ಗಿಯ 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 ಗಾ ಗಿಯ 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 ಗಾ